ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಆರಂಭ. ಇದು ಮೊದಲ ದಾಳಿಯಲ್ಲಿ ಎಸ್ಡಿಎಂ ಕುಸ್ರಿಯ ಧನುಷನ ದಾಳಿ. ಪ್ರಸ್ತುತ ಪಂದ್ಯಾವಳಿಯ ಆರಂಭಿಕ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಕಳೆದ ಹೊರಭಾಗದಲ್ಲಿ ಎಸ್ಡಿಎಂ ಬಸವೇಶ್ವರ ಕಬಡ್ಡಿ ತಂಡಗಳ ಮಧ್ಯೆ ಶಶಾಂಕ ನಿಲುವುಗಳಿಗೆ ಬಂದಂತೆ ಆಟವನ್ನು ಆಡಬಲ್ಲ ಪ್ರತಿಭಾನ್ವಿತ ಆಟಗಾರರೆಂದು ಕಬಡ್ಡಿ ಪಂದ್ಯಾವಳಿಯ ಆರಂಭಿಕ ಸ್ಪರ್ಧೆಯಲ್ಲಿ ನಾಡಿದರ ಮ್ಯಾಚ್ ಆಫೀಸರ್ಗಳಾಗಿ ಆಸಿಫಾಗಿ, ರೆಫರಿಯಾಗಿ ಆಸಿಫ್, ಅಂಪೈರ್ಸ್ಗಳಾಗಿ ರತೀಶ್ ಕೊಟ್ಟು ಸುದೀಪ್, ಕುಕ್ಕಾಜಯ್, ಸ್ಕೋರರ್ ಆಗಿ ದೀಪಕ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಹರಿಹರ ರುದ್ರ, ಥರ್ಡ್ ರೈಟ್ ಸ್ಕೋರರ್ ಆಗಿ ಸೂರಿ. ಪ್ರಸ್ತುತ ಕಾರ್ಯಪದ್ಧತಿಯಲ್ಲಿ ನಾವಿದವ ಸಚಿನ್ ಎಸ್ಬಿಎಂ ಪರವಾಗಿ ಮೊದಲ ಅವಧಿಯ ಆಟದಲ್ಲಿ ಸಚಿನ ಮತ್ತೆ ಸುಖವಾಗಿ ದಾಳಿಯಲ್ಲಿರುವಂತಹ ಸ್ಪರ್ಧೆಯಲ್ಲಿ ಸುವರ್ಣ ಆನ್ ಆಗಿದೆ. ಮುನ್ನಡೆಯಲ್ಲಿ ಎಸ್ಡಿಎಂ ದಿನದ ಮೊದಲ ಸ್ಪರ್ಧೆಯಲ್ಲಿ ಗೆದ್ದಿದ್ದಾರೆ. ಮುಂದಿನ ಸ್ಪರ್ಧೆಗೆ ಜೆಕೆ ಅಕಾಡೆಮಿ ಕಾಸರಗೋಡು, ವೈಎಸ್ಪಿ ಬಾಬಾದವರು ಜೆಕೆ ಅಕಾಡೆಮಿ ಕಾಸರಗೋಡು ವಾಮದವರು ತಂಡಗಳ ವ್ಯವಸ್ಥಾಪಕ ಒಳಾಂಗಣಕ್ಕೆ ಬನ್ನಿ.
7-0 ಸ್ಪರ್ಧೆ ಆಲೋಟದ ಪೂರ್ಣಾಂಕವನ್ನು ದಾಖಲಿಸಿಕೊಂಡಾಗ 9-0 9-0 in favor of SDM Ujre. ಪ್ರಸ್ತುತ ಅವಧಿಯ ಮೊದಲ ಸ್ಪರ್ಧೆಯಲ್ಲಿ ಸ್ಪಷ್ಟ ಮುನ್ನಡೆಯಲ್ಲಿ SDM ಲೀಗ್ ಸ್ಪರ್ಧೆಗಳಲ್ಲಿ ನಾವಿದ್ದಾವೆ. Another 11-0 in favor of SDM Ujre. ಸರಾಗವಾಗಿ ಅಂಕಗಳನ್ನು ಪಡೆದುಕೊಳ್ಳುತ್ತಿರುವ SDM Ujre ಮುನ್ನಡೆಯಲ್ಲಿ. ಶಿಸ್ತಿನ ಆಟದ ಮೂಲಕ ಅಂಕದ ಗಳಿಕೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಸ್ಪರ್ಧೆ. ವಿಶ್ರಾಂತಿಯ ಕೋರಿಕೆ. ಮೊದಲ ಅವಧಿಯ ಸ್ಪರ್ಧೆ 13-0 ಸ್ಪರ್ಧೆ ಮುಂದುವರೆದಿದೆ. ಪ್ರತಿಷ್ಠಿತ ಯೂತ್ ಫ್ರೆಂಡ್ಸ್ ವಾಮನದುರ್ಗ ಆಯೋಜನೆಗೊಳಿಸಿರುವ ರಾಷ್ಟ್ರೀಯ ಕಬಡ್ಡಿಯಲ್ಲಿ 12 ತಂಡಗಳು ಭಾಗವಹಿಸುತ್ತಿರುವ ಕ್ರೀಡಾಕೂಟವಾಗಿದೆ. ಸರಿಸುಮಾರು 1,11,000 ದೊಡ್ಡ ಮೊತ್ತದ ಬಹುಮಾನ. ಮಧ್ಯರಾತ್ರಿಯ ವೇಳೆಯಲ್ಲಿ ಕೂಟದ ಚಾಂಪಿಯನ್ ಯಾರು ಅನ್ನುವಂತಹ ನಿರ್ಧಾರ ಪ್ರಕಟಗೊಳ್ಳುವ ಹಂತಾಗಲಿದೆ. ಸುಬಣಾಕಲ್ ಮಾಡುವ ಪ್ರಯತ್ನ ಸಕ್ಸೇನನಿಗೆ ಬಲ ಬೀಸಿದಾಗ ಯಶಸ್ವಿ ಟ್ಯಾಕಲ್ ಮೂಲಕ ಖಾತೆಯಲ್ಲಿ ಲೇಖನಿ ಚಲಾವಣೆಗೊಂಡಿದೆ. ಇದು ಬಸವೇಶ್ವರ ಕಬಡ್ಡಿ ಕ್ಲಬ್ನ ಮೊದಲ ಅಂಕ. ಅವಳಿ ಅಂಕಗಳ ಜೋಡಣೆಯೊಂದಿಗೆ 13-2 ಸುರೇಶ ಮತ್ತೊಂದು ಅಂಕವನ್ನು ನೀಡಿದಾಗ 13-5. ಎಸ್ಕೇಪ್ ಆಗುವ ಮೂಲಕವಾಗಿ ನಿಮಿಷ ಮರಳಿದ ನಾಂಕಣಕ್ಕೆ ಮರಳುವ ವೇಳೆಯಲ್ಲಿ ಪಂದ್ಯದ ಚಿತ್ರಣವನ್ನು ಗಮನಿಸಿಕೊಂಡಂತೆ ಮೊಸರ ಮಟ್ಟಿಗೆ ಸಂಜೆಯ ವೇಳೆಗೆ ಗಾಳಿ ತುಂಬಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಷ್ಟ್ರೀಯ ಕಬಡ್ಡಿಯ ತಾರೆಗಳನ್ನು ಕಣ್ತುಂಬಿಕೊಳ್ಳುವಂತಹ ಅವಕಾಶಗಳು ಈ ಭಾಗದ ಜನತೆಗೆ ಕಲ್ಪಿಸಿಕೊಟ್ಟಿರುವಂಥದ್ದು ಯೂತ್ ಫ್ರೆಂಡ್ಸ್ ವಾಮನದುರ್ಗ. ಸರಿಸುಮಾರು 5,000 ಜನ ಕುಳಿತುಕೊಳ್ಳಬಹುದಾದ ಗ್ಯಾಲರಿ ವ್ಯವಸ್ಥೆ. ಬಂಟ್ವಾಳ ತಾಲೂಕಿನ ಐತಿಹಾಸಿಕ ಪುಟಗಳಲ್ಲಿ ಸೇರುವ ಪಟ್ಟಣವಳ್ಳಿ. ವಿಶ್ರಾಂತಿಯ ಕೋರಿಕೆ ಮಧ್ಯ ಅಕಾಡೆಮಿಯ ಯಾರಾದ್ರೂ ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಮೊದಲ ಅವಧಿಯ ಆಟದಲ್ಲಿ ಮತ್ತೆ ಶಶಾಂಕ ಸುವರ್ಣ ಆನ್ ಆಗಿ ಎದುರಾಳಿಯನ್ನು ಗಮನಿಸುವ ಪ್ರಯತ್ನಗಳು ವ್ಯರ್ಥವಾಗಿರುವ ತಡ ಡೂ ಆರ್ಡರ್.
ಆಲೋಟಿನ ಪೂರ್ಣಾಂಕವನ್ನು ಗಳಿಸಿಕೊಳ್ಳುವ ವೇಳೆಯಲ್ಲಿ ಏಕಮುಖ ಸ್ಪರ್ಧೆ 22-5 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಸ್ಪರ್ಧೆ 20-5 ಫೇವರ್ ಆಫ್ SDM ಉಜಿರೆ. ಮೊದಲ ಅವಧಿಯಲ್ಲಿ ಸತತವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವ ಧನುಷ್ ದಾಳಿಯಲ್ಲಿ ಬಸವೇಶ್ವರ ಕಬಡ್ಡಿ ಕ್ಲಬ್ 5ರಲ್ಲಿ ಮಧ್ಯಂತರ ವಿರಾಮದ ಘೋಷಣೆಯಾಗಿದೆ. 24-5 ಇನ್ ಫೇವರ್ ಆಫ್ SDM ಉಜಿರೆ. ಸ್ಪರ್ಧೆ ಮುಂದುವರಿತಾರೆ. ಅಂಕಣದ ಒಳಭಾಗದಲ್ಲಿ ಬೋನಸ್ ಒಂದಿಗೆ ಯಶವಂತ ಮರಳುವ ವೇಳೆಯಲ್ಲಿ ಮುನ್ನಡೆ ವಿಸ್ತಾರಗೊಳ್ಳುತ್ತಾ ಇದೆ. ಈ ಕಬಕ ಪಂದ್ಯ ಬಸವೇಶ್ವರ ಕಬಡ್ಡಿ ಕ್ಲಬ್ ಮೊದಲ ಹಣೆಯಲ್ಲಿ ನಾವು ಕಾಣ್ತಾ ಇದ್ದೀರಾ. ಮೂವತ್ತ 5-6ರಲ್ಲಿ ಸ್ಪರ್ಧೆ 35-6 ಸತತವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿರುವ ಪಂದ್ಯಾವಳಿಯಲ್ಲಿ ನಾವಿದ್ದೇವೆ.
ಈ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ पास मावला ಸುಲಭವಾಗಿ ಆರೋಪಿನ ಅಂಕವನ್ನು ದಾಖಲಿಸಿಕೊಳ್ಳುವ ಮೂಲಕ ವಿಶ್ರಾಂತಿಯ ಕೋರಿಕೆಯಲ್ಲಿದೆ. ಜಯಕ್ಕೆ ಧನ್ಯವಾದಗಳೊಂದಿಗೆ ರವಿಯನ್ನು ಟ್ಯಾಕಲ್ ಮಾಡಲಾಗಿದೆ. ಬೋನಸ್ ಸತತ ನಿಲುವುಗಳಲ್ಲಿ ಮುನ್ನಡೆಯನ್ನು ವಿಸ್ತರಿಸಿಕೊಂಡಿರುವ ಎಲ್ಟಿ ವಿರುದ್ಧ ಬಸವೇಶ್ವರ ಕಬಡ್ಡಿ ಕ್ಲಬ್ ಬೆಂಗಳೂರು ಪ್ರಸ್ತುತ ಹಿನ್ನಡೆಯಲ್ಲಿದೆ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟ ಮುನ್ನಡೆಯಲ್ಲಿ ಎಲ್ಟಿ ಸಮಂತ ದಾಳಿಯಲ್ಲಿ ಕೊನೆಯ 4 ನಿಮಿಷಗಳ ಸಮಯದಲ್ಲಿ ಪಂದ್ಯವಿದೆ. ಅದಾಗಲೇ ಸ್ಪಷ್ಟ ಮುನ್ನಡೆಯಲ್ಲಿ ಎಸ್ಡಿಎಂ ಉಜಿರೆ ಮೊದಲ ಸ್ಪರ್ಧೆಯಲ್ಲಿ ಮುಂದಿನ ಸ್ಪರ್ಧೆಯಲ್ಲಿ ಆಡುವ ಜೆಕೆ ಅಕಾಡೆಮಿ ಕಾಸರಗೋಡು ತಂಡಗಳು ನೋಡಿ ಪ್ರವೇಶ ದ್ವಾರ ಮಳಿಗೆಗಳಲ್ಲಿ
Third right. Last 3 minutes full time. ಅಂತಿಮ ಕ್ಷಣಗಳಲ್ಲಿ ಪಂದ್ಯ ಸ್ಪಷ್ಟವಾಗಿ ನಡೆಯಲಿದೆ. ಈ ಪ್ರಮುಖ ಸ್ಪರ್ಧೆಯಲ್ಲಿ ಲಾಸ್ಟ್ ಮಿನಿಟ್ಸ್ ಕೊನೆಯ ನಿಮಿಷ ಸುಕೇಶ ದಾಳಿಯಲ್ಲಿರುವ ಆಟಗಾರ ಬಸವೇಶ್ವರ ಕಮಿಟಿ ಮತ್ತು ಬೆಂಗಳೂರು SDM ಉಜಿರೆ ತಂಡಗಳ ಮಧ್ಯ. Third right. Do or die. ಕ್ಯಾಮೆರಾ ಚೆನ್ನಾಗಿದೆ. ಸ್ಪಷ್ಟ ಮುನ್ನಡೆ SDM ಪರವಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇದು ಮೊದಲ ಸ್ಪರ್ಧೆಯ ರೋಚಕತೆಯನ್ನು ಕಾಣ್ತಾ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಸಮಯ ಕಳೆಯುವ ನಿಲುವುಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಮೊದಲ ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ.